ನಾಡಿನಾದ್ಯಂತ ಹೋಳಿ ಹುಣ್ಣಿಮೆಯ ಸಂಭ್ರಮ ನಡೀತಾ ಇದೆ. ಬಣ್ಣದ ಪುಡಿ, ರಂಗಿನ ನೀರೆರಚಿ ಹೋಳಿ ಆಚರಣೆಯನ್ನ ಜನ ಮಾಡ್ತಾ ಇದ್ದಾರೆ. ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲೂಕಿನಲ್ಲಿ ಕುಡುಬಿ ಸಮುದಾಯ ಸಾಂಪ್ರದಾಯಿಕ ಹೋಳಿ ಆಚರಣೆಯಲ್ಲಿ ತೊಡಗಿಸಿಕೊಂಡಿದೆ. ವಿಭಿನ್ನ ವೇಷಭೂಷಣ, ಹೂವಿನ ಅಲಂಕಾರ ಮಾಡಿ ಗುಮ್ಟೆ ನುಡಿಸುತ್ತಾ ಹಾಡು ಹಾಡುತ್ತಾ ಸಾಂಪ್ರದಾಯಿಕ ಹೆಜ್ಜೆ ಹಾಕಿ ಕುಣಿಯುತ್ತಾರೆ. ಮಲ್ಲಿಕಾರ್ಜುನ ದೇವರ ಭಕ್ತರಾಗಿರುವ ಕುಡುಬಿ ಸಮುದಾಯದ ನೂರಾರು ಜನ 1 ವಾರಗಳ ಕಾಲ ಕೂಡು ಕಟ್ಟಿನ ಕುಟುಂಬದ ಮನೆಗಳಿಗೆ ಆಹ್ವಾನ ನೀಡಿದ ಕಡೆ ತೆರಳಿ ನೃತ್ಯ ಸೇವೆಯನ್ನ ನೀಡುತ್ತಾರೆ. ಕಲೀಲಿಗೋಸ್ಕರ ನಾವು ವರ್ಷಕ್ಕೆ ಒಮ್ಮೆ ಆಚರಿಸುವುದರಿಂದ ಆ ಒಂದು 5 ದಿನದ ಕಲಿಕೆಗೆ ನಮ್ಮ ಹಿನ್ನೆಲೆ ನಮಗೆ ಒಂದು 10 ದಿನದ ಅದಕ್ಕೆ ಪ್ರಾಕ್ಟೀಸ್ ಅಂದರೆ ಅದಕ್ಕೆ ತಯಾರಿ ಬೇಕಾಗತ್ತೆ. ಇದು ಶಿವರಾತ್ರಿ ಆದ ಮೇಲೆ ಮುಂದಿನ ಒಂದು 10 ದಿನಗಳವರೆಗೆ ನಾವು ಅವರವರ ಕೂಡುಗಟ್ಟಿನಲ್ಲೇ ಆ ಗೂಟ ಹಾಕಿಕೊಂಡು ಅಥವಾ ಅವರದೇ ಒಂದು ರೀತಿಯಲ್ಲಿ ಈ ಹಿರಿಯರಿಗೆ ಕಲಿಸಿಕೊಡುವ ಸಂಪ್ರದಾಯ ಸಹ ಇದೆ. ಇದನ್ನು ಚಾಚು ತಪ್ಪದೆ ಎಲ್ಲರೂ ಬಂದು ಅದನ್ನು ಕಲಿತು ಆ ಹೆಜ್ಜೆಯನ್ನು ಮುಂದುವರಿಸಿಕೊಂಡು ಹೋಗ್ತಾ ನಮ್ಮ ಈ ಒಂದು 5 ದಿನದ ಸೇವೆಯನ್ನು ಶ್ರದ್ಧಾ ಭಕ್ತಿಯಿಂದ ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ.